ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯಲು ಉದ್ದೇಶಿಸಿದ್ದ ತುಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಕಂಬಳಕ್ಕೆ ವಿಘ್ನ ಎದುರಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಕ್ಟೋಬರ್ 25-26ರಂದು ಕಂಬಳ ಸ್ಪರ್ಧೆ ನಡೆಸಲು ಬೆಂಗಳೂರು ಕಂಬಳ ಸಮಿತಿಗೆ ಅನುಮತಿಸದಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಎಂದು ಕೋರಿ ಪ್ರಾಣಿದಯಾ ಸಂಘ ಪೇಟಾ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಈ ನಡುವೆ ಈ ಅರ್ಜಿಗೆ ಪ್ರತಿಯಾಗಿ ಕಂಬಳ ಹೋರಾಟಗಾರ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಪೇಟಾದ ಆಕ್ಷೇಪದ ಅರ್ಜಿಯನ್ನು ತಮ್ಮನ್ನೂ ಪಾರ್ಟಿ ಮಾಡಬೇಕೆಂದು ವಕೀಲರ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರು ಕಂಬಳ ಇದೇ 25-26ಕ್ಕೆ ಅಂತ ನಾವು ಕಂಬಳ ಸಮಿತಿಯವರು ಒಂದು ಡೇಟ್ ಕೊಟ್ಟಿದ್ರು. ನಾವು ಕೂಡ ಅದಕ್ಕೆ ಪ್ರಯತ್ನಗಳನ್ನು ಅದಕ್ಕೆ ಅನುಮತಿ ಪಡೆಯಲಿಕ್ಕೆ, ಅಂದರೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿಯವರು ಅನುಮತಿ ಕೊಡಬೇಕು, ಬೇರೆ ಬೇರೆ ಲೈಸೆನ್ಸ್ ಅದಕ್ಕೆ ಪರವಾನಗಿಗಳು ಬೇಕಾಗ್ತದೆ, ಪೊಲೀಸ್ ಕಮಿಷನರು ಅನಂತರ ಸಿಟಿ ಬಾಕಿದೆಲ್ಲ ಕೊಡಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ತಯಾರಿಯನ್ನು ಮಾಡ್ಕೊಳ್ತಾ ಇದ್ವಿ. ಆಗ ಈಗ ಪೇಟದವರು ಅವರೀಗ ಹೈಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕಂಬಳ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು. ಯಾಕಂತ ಹೇಳಿದ್ರೆ ಹಿಂದೆ ನಾವು ಆರ್ಡಿನೆನ್ಸ್ ಆಗುವಾಗ, ಸುಗ್ರೀವಾಜ್ಞೆ ಆಗುವಾಗ ಅದರಲ್ಲಿ ಒಂದು ಅಫಿಡವಿಟನ್ನು ಹಾಕಿದ್ವಿ. ಈ ಕಂಬಳ ಅನ್ನುವಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಗ್ತದೆ ಅನ್ನೋ ಒಂದು ಅಫಿಡವಿಟನ್ನು ಹಾಕ್ತೀವಿ. ಆದರೆ ನಾವು ಎಲ್ಲೂ ಹೇಳಿಲ್ಲ ಇದನ್ನು ಬೇರೆ ಕಡೆ ಎಲ್ಲಿಯೂ ಮಾಡೋದಿಲ್ಲ ಅಂತ ನಾವು ಹೇಳಿಲ್ಲ. ಪ್ರಸ್ತುತ ಈ ಕಂಬಳ ಅನ್ನುವಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಡೀತಾ ಇದೆ ಅಂತ ನಾವು ಹೇಳಿರುವಂಥದ್ದು. ಅದನ್ನು ಇಟ್ಕೊಂಡು ಅವರು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಮಾತ್ರ ಮಾಡಬೇಕು, ಅದನ್ನು ಕರ್ನಾಟಕದ ದೇಶದ ಬೇರೆ ಎಲ್ಲಿಯೂ ಕೂಡ ಮಾಡಬಾರ್ದು, ಇದರಿಂದ ಪ್ರಾಣಿ ಹಿಂಸೆ ಆಗ್ತದೆ, ಅವರು ಬರುವಾಗ ಹೊಡಿತಾರೆ, ಅದನ್ನು ಕಟ್ಟಿಕೊಂಡು ಬರ್ತಾರೆ, ಅದಕ್ಕೆ ಹಿಂಸೆ ಕೊಡ್ತಾರೆ ಅನ್ನೋ ವಿಚಾರದಲ್ಲಿ ಅವರು ಕೇಸನ್ನು ಮೂವ್ ಮಾಡಿದ್ದಾರೆ. ನಾನು ಕೂಡ ಇವತ್ತು ಹೈಕೋರ್ಟಿಗೆ ನನ್ನ ಸ್ವಂತ ನೆಲೆಯಲ್ಲಿ ನಾನು ಅರ್ಜಿಯನ್ನು ಹಾಕಿದ್ದೇನೆ. ಯಾವತ್ತು ಗೌರ್ಮೆಂಟ್ ಅಡ್ವೊಕೇಟ್ಸ್ ಯಾರು ಬರ್ತಾರೆ ಅವರಿಗೆ ಪೂರಕವಾದ ಮಾಹಿತಿಗಳನ್ನು ಕೊಡಲಿಕ್ಕೋಸ್ಕರ ನಾನು ಕೂಡ ಇಂಟ್ರೀಮ್ ಪಿಟಿಷನನ್ನು ಹಾಕಿದ್ದೀನಿ. ಅದರ ಮಧ್ಯದಲ್ಲಿ ನನ್ನನ್ನು ಕೂಡ ಪಾರ್ಟಿ ಮಾಡಬೇಕು, ನಾವು ಕೂಡ ಕಂಬಳವನ್ನು ನಡೆಸಬೇಕು, ಬೆಂಗಳೂರಿನಲ್ಲಿ ಎಲ್ಲ ಕಡೆ ನಡೆಸುವ ಅನ್ನೋ ವಾದವನ್ನು ಮಾಡಲಿಕ್ಕೆ ನಮ್ಮ ವಕೀಲರು ಕೂಡ ನಾವು ಕೂಡ ಸೀನಿಯರ್ ಅಡ್ವೊಕೇಟನ್ನು ಮಾಡಿದ್ದೇವೆ. ಮುಂದಿನ ವಾದ ವಿವಾದಗಳು ನಡೀತೇವೆ. ಪೇಟಾ ಅರ್ಜಿಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಕಂಬಳ ಸ್ಪರ್ಧೆಗೆ ಅವಕಾಶವಿದೆ. ಆದರೆ ಕಳೆದ ವರ್ಷದಿಂದ ಅದನ್ನು ಬೆಂಗಳೂರಿನಲ್ಲಿ ಅನಂತರ ಶಿವಮೊಗ್ಗದಲ್ಲೂ ನಡೆಸುವ ಚಿಂತನೆಯನ್ನು ಕಂಬಳ ಆಯೋಜನಾ ಸಮಿತಿ ಹೊಂದಿದೆ. ಇದಕ್ಕಾಗಿ 200 ಕೋಣಗಳನ್ನು 300 ಕಿಲೋಮೀಟರ್ ದೂರವಿರುವ ದಕ್ಷಿಣ ಕನ್ನಡದಿಂದ ಟ್ರಕ್ನಲ್ಲಿ ತರಲಾಗಿದೆ. ಇದಕ್ಕೆ ನಿರ್ಬಂಧ ವಿಧಿಸಬೇಕು ಎಂದು ಕೋರಿದ್ದಾರೆ. ಪ್ರಾಣಿ ಹಿಂಸೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತಂದು ಕರ್ನಾಟಕದಲ್ಲಿ ಕಂಬಳ, ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಸ್ಪರ್ಧೆಯಂತ ಸಾಂಪ್ರದಾಯಿಕ ಸ್ಪರ್ಧೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಈಗ ಅದನ್ನು ವಾಣಿಜ್ಯೀಕರಣಗೊಳಿಸಲಾಗುತ್ತಿದೆ. ನ್ಯಾಯಾಲಯ ನಿರ್ಧರಿಸುವವರೆಗೆ ಕೋಣಗಳನ್ನು ಬೆಂಗಳೂರಿಗೆ ಟ್ರಕ್ನಲ್ಲಿ ತರದಂತೆ ಕಂಬಳ ಆಯೋಜನಾ ಸಮಿತಿಗೆ ಆದೇಶಿಸಬೇಕೆಂದು ಕೋರಲಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ತಮ್ಮ ವಕೀಲರ ಮೂಲಕ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ. ಕಂಬಳ ಕ್ರೀಡೆಯ ಕುರಿತಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ನ 5 ಸದಸ್ಯ ಪೀಠ ಹಸಿರು ನಿಶಾನೆ ತೋರಿದೆ. ಸುಪ್ರೀಂ ಕೋರ್ಟ್ಗೆ ಅಂದು ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಕಂಬಳ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಲಾಗುವ ಕ್ರೀಡೆ ಎಂದು ಉಲ್ಲೇಖಿಸಲಾಗಿತ್ತು. ಆ ಅಫಿಡವಿಟ್ನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಕಂಬಳ ಆಯೋಜಿಸುವುದಿಲ್ಲ ಎಂದು ಎಲ್ಲೂ ಹೇಳಿಲ್ಲ. ಆದರೆ ಪೇಟಾ ಅದೇ ವಿಚಾರವನ್ನೇ ಇಟ್ಟುಕೊಂಡು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಪೇಟಾ ಅರ್ಜಿಗೆ ಹಿನ್ನಡೆಯಾಗಲಿದೆ ಎನ್ನುವುದು ಕಂಬಳ ಸಮಿತಿಯ ಭರವಸೆಯಾಗಿದೆ. ಸುಪ್ರೀಂ ಕೋರ್ಟಿನಲ್ಲಿ 5 ಜನರ ಬೆಂಚ್, 5 ನ್ಯಾಯಮೂರ್ತಿಗಳ ಬೆಂಚ್ ಒಮ್ಮೆ ಆದೇಶ ಕೊಟ್ಟ ನಂತರ ಬೇರೆ ಯಾರು ಎಲ್ಲೂ ಹೋಗಲಿಕ್ಕೆ ಇದು ಅಂತಿಮ. ಅದರಿಂದ ಪೇಟದವರಿಗೆ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಂಬಳ ಇಡೀ ಎಲ್ಲಿ ಹೊರಗೆ ಕಂಬಳಕ್ಕೆ ಕೂತು ಬರ್ತದೆ ಅಲ್ಲಿವರೆಗೆ ಈ ಹಿಂದೆ ಕೂಡ ಹೋರಾಟ ಮಾಡಿದ್ದೇನೆ, ಮುಂದೆ ಕೂಡ ಹೋರಾಟ ಮಾಡುತ್ತೇನೆ. ಯಾವ ರೀತಿಯ ತೊಂದರೆ ಆಗಲಿಕ್ಕೆ ಕಾನೂನಾತ್ಮಕ ಹೋರಾಟವನ್ನು ಮಾಡಿ ನಮಗೆ ಧೈರ್ಯ ಇದೆ. ಖಂಡಿತ ನಾವು ಜಯಶಾಲಿಯಾಗಿ ಬರ್ತೇವೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ, ದೇಶದಲ್ಲಿ ರಾಷ್ಟ್ರಪತಿ ಅಂಕಿತವಾಗಿ 5 ಜನರ ನ್ಯಾಯಮೂರ್ತಿಗಳ ಆದೇಶ ಇರುವಂಥದ್ದು ಕಂಬಳಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಇಲ್ಲ, ಇವತ್ತು ಇತಿಹಾಸದಲ್ಲೇ ಇಲ್ಲ. ಆದ್ದರಿಂದ ಅಲ್ಲಿಯೂ ಕೂಡ ಜಯಶಾಲಿ ಆಗ್ತೇವೆ. ಕಂಬಳ ಮಾಡಬೇಕು ಅನ್ನುವ ಆಶೆ ಇದೆ, ಜನರ ಆಕಾಂಕ್ಷೆ ಇದೆ, ಮಾಡ್ತೀವಿ. ಅದು ಭಿನ್ನಾಭಿಪ್ರಾಯಗಳಿದೆ. ಅಂದರೆ ಬೆಂಗಳೂರಿಗೆ ಆ ಕಡೆ ಎಲ್ಲ ಕೊಂಡೋಗೋದು, ತುಳುನಾಡಿನ ಸಂಸ್ಕೃತಿಯನ್ನು ಆಚೆಡೆ ಕೊಂಡೋದ್ರೆ ಸಮಸ್ಯೆ ಆಗ್ತದೆ. ನಮಗೆ ಗೊತ್ತಿದ್ದಾಗೆ ಕಂಬಳ ಸಮಿತಿಯಲ್ಲಿ ಕಂಬಳದ ಯಜಮಾನರುಗಳಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ. ಯಾಕಂದರೆ ನಾವು ಒಂದು ಕೋಣಗಳ ಯಜಮಾನರಿಗೆ 50,000 ರೂಪಾಯಿಯನ್ನು ಕೊಡ್ತೇವೆ. ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಮತ್ತು ಇಂಥ ಒಂದು ದೊಡ್ಡ ಮಟ್ಟದ ಕಂಬಳಗಳಲ್ಲಿ ಭಾಗವಹಿಸೋದು, ಅಷ್ಟೊಂದು ಜನಸಂಖ್ಯೆ ಸೇರಿರುವಂಥ ಕಂಬಳದಲ್ಲಿ ಅವರ ಕೋಣೆಗಳನ್ನು ಓಡಿಸುವಂಥದ್ದು ಅವರಿಗೊಂದು ಪ್ರತಿಷ್ಠೆ.
ಆ ಪ್ರತಿಷ್ಠೆಗೆ ಎಲ್ಲರೂ ಸಹಕಾರ ಕೊಡ್ತಾರೆ. ನಮಗೆ ಇಡೀ ಕಂಬಳದ ಕೋಣೆಗಳ ಯಜಮಾನರುಗಳು ಎಲ್ಲ ಕರೆ ಮಾಡಿ ಕೇಳ್ತಾರೆ, ಅಶೋಕ್ ರೈಗಳೇ ಈ ವರ್ಷ ಕಂಬಳ ಮಾಡಬೇಕು, ನಮ್ಮ ಸಹಕಾರ ಇದೆ. ಅದಕ್ಕೆ ಇನ್ನೂ ಈ ಪೇಟೆದವರು ಹೋಗಿ ಇನ್ನಷ್ಟು ಜನರನ್ನು ಒಂದು ಎಬ್ಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಎವ್ರಿಥಿಂಗ್ ಭಗವದ್ಗೀತೆಯಲ್ಲಿ ಒಂದು ಬರೆದಿದ್ದಾರೆ, ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾರ್ ಗುಡ್ ಅಂತ. ನಾವು ಅದನ್ನು ಸ್ವೀಕಾರ ಮಾಡ್ತೀವಿ, ಎದುರಿಸ್ತೀವಿ, ಗೆದ್ದು ಬರ್ತೀವಿ. ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಕಂಬಳ ಆಯೋಜಿಸಿದ್ದ ಶಾಸಕ ಅಶೋಕ್ ಕುಮಾರ್ ರೈ ಈ ಬಾರಿಯೂ ಕಂಬಳಕ್ಕೆ ತಯಾರಿ ನಡೆಸಿದ್ರು. ಆದರೆ ಪೇಟಾದ ಈ ನಡೆ ಕಂಬಳಕ್ಕೆ ಮತ್ತೆ ವಿಘ್ನ ಎನ್ನುವುದು ಅಂದಾಜಿಸಲಾಗಿದೆ.